ಎಸ್ ಹರೇ ಕೃಷ್ಣ ಮಾತೆಗಳ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ. ಒಂದು ನಿಮಿಷ. ಎರಡನೇ ಸ್ಕಂದ 4ನೇ ಅಧ್ಯಾಯ ಶ್ಲೋಕ ಇರುವ ಕೃಷ್ಣ ಚೈತನ್ಯ. ಶ್ಲೋಕ ಇರುವ ಶ್ರೀಯಾಪತಿ ಯಜ್ಞಪತಿ ಪ್ರಜಾಪತಿ ಜಿಯಾಂಪತಿ ಲೋಕಪತಿ ಧರಾಪತಿ ಪತಿ ಗತಿ ಚ ಅಂಧಕ ವೃಷ್ಣಿ ಸಾತ್ವತಾಂ ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿ. अनुवाद बुक भावार्थ by His Divine Grace अभय चरण अरविंद भक्ति वेदांत स्वामी ಶ್ರೀಲ ಪ್ರಭುಪಾದ ಕಿ ಜೈ. ಸಕಲ ಭಕ್ತರ ಆರಾಧ್ಯ ದೇವತೆಯಾದ ಯದು ಅಂಧಕ ಮತ್ತು ವೃಷ್ಣಿ ವಂಶದ ಎಲ್ಲ ರಾಜರ ರಕ್ಷಕ ಮತ್ತು ಕೀರ್ತಿವರ್ಧಕನಾದ ಸಕಲ ಲಕ್ಷ್ಮಿಯರ ಪತಿಯಾದ ಎಲ್ಲ ಯಜ್ಞಗಳ ಯಜಮಾನನಾದುದರಿಂದ ಎಲ್ಲ ಜೀವಿಗಳ ನಾಯಕನಾದ ಸಕಲ ಬುದ್ಧಿ ನಿಯಾಮಕನಾದ ಆಧ್ಯಾತ್ಮಿಕ ಹಾಗೂ ಲೌಕಿಕ ಲೋಕಗಳೆಲ್ಲದರ ಒಡೆಯನಾದ ಭೂಮಿಯ ಮೇಲೆ ಶ್ರೇಷ್ಠ ಅವತಾರನಾದ ಸಮಸ್ತದಲ್ಲೂ ಶ್ರೇಷ್ಠನಾದ ಭಗವಾನ್ ಕೃಷ್ಣನ್ ನನ್ನ ಮೇಲೆ ಅನುಗ್ರಹ ತೋರಲಿ. ಈ ಸುಖಮುನಿ ದಾದವನೊಂದುಲೇರೆ ಸುಖಮುನಿ ಬಂದ್ಬಿನಿ ಪುಗರೊಂದುಲ್ಲೇರ ಕೃಷ್ಣನ ಮಾತಾ ಭಕ್ತರನ್ನ ಆರಾಧ್ಯ ದೇವಿಗೆ ಕೃಷ್ಣೆ ಯದು ಅಂಧಕ ವಿಷ್ಣುವಂಶದ ರಕ್ಷಕೆ ಕಾಲ ರಕ್ಷಕ ಕೀರ್ತಿ ವರ್ಧಕೆಲ್ಲ ಮೊಕ ಮಾತಾ ಲಕ್ಷ್ಮೀನಕಲ ಖಂಡನಿ ಪತಿ ಮೊಕ ಮಾತಾ ಯಜ್ಞದ ಯಜಮಾನೆ ಮೊಕ ಮಾತಾ ಜೀವಿಗಳ ನಾಯಕೆ ಬೊಕ್ಕ ಆಧ್ಯಾತ್ಮಿಕ ಬೊಕ್ಕ ಲೌಕಿಕ ಸ್ಪಿರಿಚುವಲ್ ಬೊಕ್ಕ ಮೆಟೀರಿಯಲ್ ವರ್ಲ್ಡ್ ದ ಒಡೆ ಬೊಕ್ಕ ಭೂಮಿಡ್ ಶ್ರೇಷ್ಠ ಅವತಾರ ಆಪೆ ಆಯನ ಇಂಕ್ ಅನುಗ್ರಹ ತಿಕ್ಕೋಡು ಈತ ಮಾತ ಬಂದು ಇಂಚಿಂದ ಆಯನ ಇಂಕ್ ಅನುಗ್ರಹ ಬೋಡು ಭಗವಾನ್ ಕೃಷ್ಣನ ಮೇಲೆ ಅನುಗ್ರಹ ತೋರೆ ಕೃಷ್ಣ ಇಂಕ್ ಅನುಗ್ರಹ ಕೊರೋಡು ದಯಮಾಡಿದ್ರೆ ಇಂಕ ಅನುಗ್ರಹ ಕೊರ್ಲೆ ಅಂದಕ್ಕೆ ಏನೊಂದಲ್ಲ ಶುಕಮುನಿ ಎಸಿತ ಭಾವಾರ್ಥ ತೂಯಿ ತೂಕ ಶುಕಮುನಿಗಳು ಗತವ್ಯಲಿಕರಲ್ಲಿ ಎಂದರೆ ಎಲ್ಲ ತಪ್ಪು ಗ್ರಹಿಕೆಗಳಿಂದ ವಿಮುಕ್ತರಾದರಲ್ಲಿ ಪ್ರಮುಖರಾದುದರಿಂದ ಭಗವಾನ್ ಶ್ರೀಕೃಷ್ಣನ ಸಕಲ ಸಿದ್ಧಿಗಳ ಮೊತ್ತವೆಂದು ಒಂದು ದೇವತ ಮನುಷ್ಯ ತಮ್ಮ ಸಾಕ್ಷಾತ್ ಗ್ರಹಿಕೆಯಿಂದ ಅಭಿವ್ಯಕ್ತ ಮಾಡಿದ್ದಾರೆ. ಗತ ವ್ಯಲಿಕ ಬನ್ನದಾದ ತಪ್ಪು ಗ್ರಹಿಕೆ ಬನ್ನ ಮಿಸ್ಕನ್ಸೆಪ್ಷನ್ ಆಯ್ತು ವಿಮುಕ್ತೆ ಬನ್ನ ಫ್ರೀಡ್ ಫ್ರಮ್ ಆಲ್ ಮಿಸ್ಕನ್ಸೆಪ್ಷನ್. ನಮ್ಮ ಆಕ್ಚುಲಿ ಮಿಸ್ಕನ್ಸೆಪ್ಷನ್ ಇಲ್ಲ, ತಪ್ಪು ಗ್ರಹಿಕೆ ಇಡಲ್ಲ. ನಮ್ಮ ದಾಯಿಗೆ ತಪ್ಪು ಗ್ರಹಿಕೆ ಇಡಲ್ಲ. ಏರೆಗ್ಲ ಪನೋಲಿಯಾ ಆಂಡ್ರೆಸ್ ಮನ್ ಪ್ಲೇಯರ್ ಉತ್ತರ ಗೊತ್ತಿತ್ತನ ನಮ್ಮ ತಪ್ಪು ಗ್ರಹಿಕೆ ಇಡುವಲ್ಲ. ಒಂದಕ್ಕೆ ಈಶೋಪನಿಷತ್ತದ ಸ್ಟಾರ್ಟಿಂಗ್ ಇನ್ವೊಕೇಶನ್ ಶ್ಲೋಕ ಅನ್ನಗ ಓಂ ಪೂರ್ಣಮದ ಪೂರ್ಣಮಿದ ಆ ಶ್ಲೋಕದ ಭಾವಾರ್ಥ ರೂಪದ ಕೊಡ್ತೇವೆ. ಎಸ್ ನಮ್ಮ ದಾಯಿಗೂ ತಪ್ಪು ಗ್ರಹಿಕೆ ಇಡುವಲ್ಲ. ಏರೆಗ್ಲ ಪನೋಲಿಯ ಹರೇ ಕೃಷ್ಣ. ಗೊತ್ತುಂಡ ಎಸ್ ಸುಗಂಧಿ ಪನ್ಲೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪಂಡ ನಮ್ಮ ಕಲಿಯುಗುಡಲ್ಲ ನಮ್ಮ ಉಂದು ಪುರ ಸರಿ ಇಜ್ಜಿ ಪಂಡ ನಮ್ಮ ನಮಕ್ ಸರಿಯಾದ ಓಲ ಆತದಲ್ಲ ತಿರಿದಿಪ್ಪುಜಿ ನಮ್ಮ ಕಲಿಯುಗುಡು ಪುನರ್ದಾತ ಅಂಚಾದ್ ಪ್ರಭುಜಿ. ಓಕೆ ಎಸ್ ಓಕೆ ನೆಕ್ 4 ಪಾಯಿಂಟ್ ಉಂಡು ನೆನಪು ದಿವನ್ಲೆ ಒಂದೇನು ಒಂದು ಮಸ್ತ್ ಇಂಪಾರ್ಟೆಂಟ್ ದಯಪನ್ ನಮ್ಮ ಸರಿಯಾದ ದಯಪನ್ ಪಿನ್ಮನಾಗ ನಮ್ಮ ಮಿಸ್ಟೇಕ್ ಮನ್ಪುವ ಇದು ಗಾಂಧೀಜಿ ಅವ್ರು ಪ್ರಭುಪಾದ ಗಾಂಧೀಜಿನ ಎಕ್ಸಾಂಪಲ್ ಕೊರ್ಪೇರು. ಗಾಂಧೀಜಿಗೆ ಪಂಡೇರಿ ಪೋಚಿ ಎಂದು ಆಣಲಾರು ಪೋಯರ್ ಅರಿಗೆ ಶೂಟ್ ಮಂತೇರು ಅಂಚ ನಮ್ಮಲಂಚೆ ನಮ್ಮ ಮಸ್ತ್ ಮಿಸ್ಟೇಕ್ ಮನ್ಪುವ ಬೊಕ್ಕ ಸೆಕೆಂಡ್ ದ ತಪ್ಪು ಮಿಸ್ಟೇಕ್ ಬಂದ ತಪ್ಪು. ಸೆಕೆಂಡ್ ದ ಚೀಟಿಂಗ್ ಪ್ರೊಪೆನ್ಸಿಟಿ ಮೋಸ ಮನ್ಪುನ ಪ್ರೊಪೆನ್ಸಿಟಿ
ఇది ముక్కులు మాయావతి నకులు మంది మోసం అనుకుంది తప్పు కోర్పింది ఇంగ్ల ప్రకారించే ఎంగ్ల ప్రకారించ అంచావు మోసం అనుకున్న ప్రొపెన్సిటీ నెంబర్ 1. నెక్స్ట్ we commit mistake, cheating propensity, we are into illusion, ಭ್ರಮೆ. illusion ಅನ್ನ ಭ್ರಮೆ. ನಮ್ಮೈತೆ ಓದರೆ ಪಿಲಾಡುವ ಇನ್ಯಾನ್ ಭಾಗವತಂ ಓದ್ವೆ ಪುಸ್ತಕ ಇಂಚ ಓಪನ್ ಮನ್ಪುವ ಓಪನ್ ಮಂತದ್ದು ಓದುನಾಗ ಆಕ್ಚುಲಿ ನೆತ್ತ ಮೀನಿಂಗ್ ಬೇತೆ ನಮ್ಮ ಬೇತೆ ಮೀನಿಂಗ್ ಇತ್ತು ನಮ್ಮ ತರೇಟ್ ಕೇರೆ ಉಂಡು ಮೂಲು ಬಲ್ಲುಂಡು ಮೂರು ಪುಸ್ತಕದ ಬಲ್ಲು ನಮ್ಮದ ಅನ್ಪ ಕೇರೇನೆ ಕನ್ಪ ನಮ್ಮ ಭ್ರಮೆಟುಲ್ಲ ಐಕೆ ಕ್ಲಾಸ್ ಮಾಡ್ಬೋದು ಕ್ಲಾಸ್ ಆಯ್ತು ನಿಕ್ಲೆ ಮಾತಾಡಿ ಪುಸ್ತಕ ಓದ್ತೀವಿ ನಿಕ್ಲೆ ಓದೋಲಿ ಇಜ್ಜಿ ಅವಳೊಂಜಿ ಮೀನಿಂಗ್ ಒಂಜಿ ಉಪ್ಪುಂಡು ನಮ್ಮ ಬೇತ ಮೀನಿಂಗ್ ಇತ್ತು ನಂಗೆ ಇಂಚಿನ ಬೋರ್ಡ್ ಅಂಚದ ಅಂಚತ್ ಕೇನುಡು ಕ್ಲಾಸ್ ಕೇಂದು ಮುಖನಮ್ಮ ಸರಿಯಾಗ ಅಂಚ ಮೂಜಿನೇತ ಭ್ರಮೆ ಇಲ್ಯೂಷನ್. 4ನೇತ ಸೆನ್ಸಸ್ ಆರ್ ಇನ್ಪರ್ಫೆಕ್ಟ್ ನಮ್ಮ ಇಂದ್ರಿಯ ಸರೀಜ್ ಸೆನ್ಸಸ್ ಬಣ್ಣ ಇಂದ್ರಿಯ ಅವು ಇನ್ಪರ್ಫೆಕ್ಟ್. ನಮ್ಮ ಕನ್ನಡ ನಂಗೆ ಭಗವಂತ ಒಂದು ಏರಾಬಿಸಿ ಈ ಕನ್ನಡದು ಏರಾಬಿಸಿ ನಮ್ಮ ಚರ್ಮಚಕ್ಷು ಪ್ರೇಮ ಚಕ್ಷುಡ್ದು ಏರಾಬು ನಿಜವಾದ ಸೆನ್ಸಸ್ ಪರ್ಫೆಕ್ಟ್ ಆಗಿ ಬಂದಾಗ ನಮ್ಮ ಇಂದ್ರಿಯ ಪರ್ಫೆಕ್ಟ್ ಆಗಿ ನಮ್ಮ ಇಂದ್ರಿಯನು ಭಗವಂತನ ಸೇವೆಗೆ ಯೂಸ್ ಮಾಡ್ಬೋದು. ಋಷಿಕೇಶ ಸೇವನ ಭಕ್ತಿ ರುಚ್ಯತೆ. ಋಷಿಕೇಶ ಬಂದಾಗ ಮಾಸ್ಟರ್ ಆಫ್ ಸೆನ್ಸಸ್, ಋಷಿಕ ಏಷ ಋಷಿಕ ಬಂದ ಸೆನ್ಸಸ್, ಏಷ ಬಂದಾಗ ಒಡೆಯ, ಕೃಷ್ಣೆ ಋಷಿಕೇಶ ಅಂಚ ನಮ್ಮ ಇಂದ್ರಿಯನ ಭಗವಂತನ ಸೇವೆಗೆ ನಮ್ಮ ಯೂಸ್ ಮಾಡ್ಬೋದು. ಅಂಚ ಒಂದು 4 ನಮ್ಮಡ ದೋಷ ಉಂಟು, ಒಂದು 4 ದೋಷ ಉಂಟು ನಮ್ಮಡ ಅಂಚ ನಮ್ಮ ತಪ್ಪು ಗ್ರಹಿಕೆ ನಮ್ಮ ಸರಿಯಾದ ಗ್ರಹಿಕೆ ಆಯ್ತು. ಆಂಡ ಶುಕಮುನಿ ಅಂಚತಾರ್ ಗತ ವ್ಯಲಿಕಾರ್ ತಪ್ಪು ಗ್ರಹಿಕೆ ಇಜ್ಜರಪ್ಪ ಏರು 7 ಸಕಲು ಈ 4 ದೋಷ ಇಜ್ಜೇರು ಶುದ್ಧ ಭಕ್ತಿಯರು ಬಾಕಿದ ಏರೇ ಮಾಯಾವತಿ ಸನ್ಯಾಸ ಪಡಿ ಏರೇ ಪಡ ಈ 4 ದೋಷಡುಲ್ಲೆ ಜಯಪನ್ನ ಗಾಯನ ಇಂದ್ರಿಯನ ಭಗವಂತನ ಸೇವೆಗೆ ತೊಡಗಿಸಾಗಿದೆ ಒಂದು ಎಸ್. ಅಂಚ ಶುಕಮುನಿಗಳು ಗತವೆಲಿಕರಲ್ಲಿ ಎಂದರೆ ಎಲ್ಲ ತಪ್ಪು ಗ್ರಹಿಕೆಗಳಿಂದ ವಿಮುಕ್ತರಾದವರಲ್ಲಿ ಪ್ರಮುಖರಾದ್ರಿಂದ ಭಗವಾನ್ ಕೃಷ್ಣನ ಸಕಲ ಸಿದ್ಧಿಗಳ ಮೊತ್ತವೆಂದು ಅವನ ದೇವತ ಮುರಿಸ್ತನ ತಮ್ಮ ಸಾಕ್ಷಾತ್ಕಾರದ ಗ್ರಹಿಕೆಯನ್ನು ತುಲೆ. ಶುದ್ಧ ಭಕ್ತರಿಗೆ ಸಾಕ್ಷಾತ್ಕಾರ ಉಂಟು, ಏರೇಗೆ ಸಾಕ್ಷಾತ್ಕಾರ ಉಂಡಾಕ್ಲೆ ಈ 4 ದೋಷ ಇಚ್ಚಿ ಅಭಿವ್ಯಕ್ತ ಮಾಡಿದ್ದಾರೆ. ಪ್ರತಿಯೊಬ್ಬನು ಲಕ್ಷ್ಮಿಯ ಅನುಗ್ರಹವನ್ನು ಬಯಸುತ್ತಾನೆ. ಮಾತೆಗಳ ಲಕ್ಷ್ಮಿನ ಅನುಗ್ರಹ ಬೋರ್ಡ್ ಮಾಧವ ಮಾ ಪನ್ನಗ ಗಾಡೆಸ್ ಆಫ್ ಫಾರ್ಚೂನ್, ಮಾ ಬನ್ನಗ ಲಕ್ಷ್ಮಿ, ಮಾಧವ ಬನ್ನಗ ಒನ್ನು ಏರ್ ಗಾಡೆಸ್ ಆಫ್ ಲಕ್ಷ್ಮಿ. ಲಕ್ಷ್ಮಿಗ ಲಕ್ಷ್ಮಿನ ಸಾರಿ ಕಂಡನಿ ಮಾಧವ ಬನ್ನಗ ಮಾ ಬಣ್ಣ ಲಕ್ಷ್ಮಿ ಅಂಚ ಹಸ್ಬೆಂಡ್ ಆಫ್ ಗಾಡೆಸ್ ಆಫ್ ಫಾರ್ಚೂನ್ ಬನ್ನಗ ಲಕ್ಷ್ಮಿನ ಕಂಡನಿ ಮಾಧವ ಅಂಚ ಪ್ರತಿಯೊಬ್ಬನು ಲಕ್ಷ್ಮಿ ಅನುಗ್ರಹ ಬಯಸ್ತಾನೆ. ಪ್ರತಿಯೊಬ್ಬರಿಗೆ ಲಕ್ಷ್ಮಿ ಓಡು ಇದನಿಕ್ ಯಪ್ಪ ದೀಪಾವಳಿ ಹಬ್ಬಗ ಪ್ರತಿಯೊಂದು ಅಂಗಡಿ ಇಲ್ಲ ಲಕ್ಷ್ಮಿ ಪೂಜೆ ಮನ್ಪೇರು, ಲಕ್ಷ್ಮಿ ಪೂಜೆ ಮನ್ಪೇರು. ಆಂಡ ಜನಕಲ್ನ ನಿಕಲ್ಬೋದು ಫೋಟೋ ತೂಲೆ ಅಲ್ಪ ಅಕಲ್ನ ದೇವರನ್ನ ಸ್ಟ್ಯಾಂಡರ್ಡ್ ಐಟ್ ಸರಸ್ವತಿ ಲಕ್ಷ್ಮಿ ಗಣಪತಿ ಈ ಜನ ಫಸ್ಟ್ ಗಣಪತಿ ನೆಕ್ಸ್ಟ್ ಸರಸ್ವತಿ ಮಿಡ್ಲ್ ಗಣಪತಿ ಅಂಜಿ ಸರಸ್ವತಿ ಲಕ್ಷ್ಮಿ ಅಂಜಿನ ಫೋಟೋ ಆಕ್ಚುಲಿ ಪ್ರಭುಪಾದ್ ಬಂದ್ಬಿನಿ ಕಲಿಯುಗದ ಜನಕ್ಲೇಗ ಲಕ್ಷ್ಮಿ ಬೋರ್ಡ್ಗೆ ನಾರಾಯಣ ಬೋಡ್ಸಿ ಆಕ್ಚುಲಿ ಲಕ್ಷ್ಮೀ ನಾರಾಯಣ ಅಕ್ಲೈಗೆ ಲಕ್ಷ್ಮಿ ತಿಕ್ಕುಜಿಗೆ ಪ್ರಭುಪಾದ್ ಬಂದ್ಬಿನಿ ದಾಯಿ ತಿಕ್ಕುಜಿ ದಯ ಬಂದಾಗ ದೇ ವಾಂಟ್ ಲಕ್ಷ್ಮಿ ವಿದೌಟ್ ನಾರಾಯಣ. ಲಕ್ಷ್ಮಿಯಪ್ಪ ದಿಕ್ಕುನು ನಾರಾಯಣ ಇತ್ತನ ಮಾತ್ರ ಇಕ್ಕುನು. ರಾಧಾ ಕೃಷ್ಣ ರಾಧಾ ಪನ್ನಗ ರಾಧಾ ನೋಡಿ ಕೃಷ್ಣ, ಸೀತಾರಾಮ್ ಸೀತಾ ನೋಡಿ ರಾಮ್, ಲಕ್ಷ್ಮೀ ನಾರಾಯಣ ಜನಕ್ಲೆ ಇಂಡಿಪೆಂಡೆಂಟ್ ಆಗಿ ಲಕ್ಷ್ಮಿ ಬೋರ್ಡ್ ಇಚ್ ತಿಕ್ಕುಜ್ ಲಕ್ಷ್ಮಿ ಬೋರ್ಡ್ ಇದ್ದ ವಿತ್ ನಾರಾಯಣ
ನಾರಾಯಣ ನಮ್ಮ ಪ್ಲೀಸ್ ಮಾಡ್ಬಿಡು ಬೊಕ್ಕ ಲಕ್ಷ್ಮಿ ದಿಕ್ಕು. ಆದ್ರೆ ಭಗವಾನ್ ಶ್ರೀಕೃಷ್ಣ ಸಕಲ ಲಕ್ಷ್ಮಿಯರ ಪತಿ ಎಂದು ಜನರಿಗೆ ಗೊತ್ತಿಲ್ಲ. ಒಂದು ಗೊತ್ತು ಜನಗಳಿಗೆ, ಲಕ್ಷ್ಮಿ ಪೂಜೆ ಮಾಡ್ಬೇಕು ಅಣ್ಣ, ಕೃಷ್ಣೇ ಲಕ್ಷ್ಮಿನ ಪತಿ. ಭಗವಂತನಿಗೆ ತನ್ನ ದಿವ್ಯ ಧಾಮವಾದಲು ಗೋಲೋಕ ಬೃಂದಾವನ ಸುರಭಿ ಹಸುಗಳ ಮಂದೆಯನ್ನು ನೋಡಿಕೊಳ್ಳುವುದು ಅಭ್ಯಾಸ. ಅಲ್ಲಿ ಅವನು ಲಕ್ಷಾಂತರ ಭಾಗ್ಯಲಕ್ಷ್ಮಿಯ ಸೇವೆಯನ್ನು ಪಡೆಯುತ್ತಿರುವ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭಿರವಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. నేను అర్థించిన కోటిగట్లే లక్ష్మి నాకు క్యూట్ ఇల్లరికి సేವೆ ಕೋಟಿಗಟ್ಲೆ ಕೆಲಸ ನಮ್ ಕಾಪು ಯಾನ್ ಸೇವೆ ಮಂತೆ ನಮ್ಮ ಹೆಂಚಿನ ಸೇವೆ ಮಂತು ಲಕ್ಷ್ಮಿ ನಕಲು ಕೋಟಿಗಟ್ಲೆ ಲಕ್ಷ್ಮಿ ನಕಲು ಕ್ಯೂಟ್ ಇಲ್ಲೇರು. ಪ್ರಭುಪಾದ పంపిణీ వైకుంఠ ఎంచ పన్నాక లక్ష్మీ నకులు అడిపునికి అవి దూడే ఇచ్చి అయితే వైకుంఠడు లక్ష్మీ నకులు మైపుಗೆ ತಂದು ಅಡಿಪೊಂದು లేరు ಧೂಳಿಚ್ಚಿ ಆಂಡಲಕುಲು ದಾಯಿ ಅಡಿಪುಂಡು ಎಸ್ ಏರಿಗೆ ಪನೋಲಿ ಓಕೆ ಓಪನ್ ಅನ್ಮ್ಯೂಟ್ ಮನ್ಪೆ ತುಲೆ ವೈಕುಂಠಡು ಲಕ್ಷ್ಮೀ ನಕುಲು ಅಡಿತೊಂದು లేరు ಅವು ಧೂಳಿಚ್ಚಿ ದಾಯಿಗಕುಲು ಅಡ್ತೊಂದು లేరు ಏರೆಗ್ಲ ಪನೋಲಿಯಾ. ಹರೇ ಕೃಷ್ಣ. ಓಪನ್ ಅನ್ಮ್ಯೂಟ್ ಬಂದಿದೆ. దాయి గడిపును వైకుంఠడు లక్ష్మీ ಅವಳು ಧೂಳಿಜ್ಜಿ ಇದಕ್ಕೆ ಇಲ್ಲ ಧೂಳು ಮಾತಾಡಿ ಕಡಿಪೋರ ಭಗವಂತನ ಪಾದ ಧೂಳು. ಭಗವಂತನ ಪಾದ ಧೂಳಿಜ್ಜಿ ವೈಕುಂಠ ಪಾದ ಧೂಳು ತಿಕ್ಕನ ಶ್ರೇಷ್ಠ ಬಂದು ಧೂಳುದ ಭಗವಂತನ ಪಾದದ ಧೂಳು ಒಂಚೂರಣ ತಿಕ್ಕನ ಶ್ರೇಷ್ಠ ಬಂದು ಅತದ್ದು ಅವ್ರು ಧೂಳು ಹೆಜ್ಜಿ ಭಗವಂತನ ಕೈತಲ ಸೇವೆ ಧೂಳು ಮೂಲು ಪುನಃ ಪಾದ ಸೇವೆ ಭಗವಂತನ ಸೇವೆ ಚರಣ ಕಮಲ ಸೇವೆ ಭಕ್ತಿಡು. ಎಸ್ ಓಕೆ ಅದಾಗ ಬಂದಾಗ ಭಗವಂತನ ಪ್ಲೀಸ್ ಮನ್ಪೆರೆ ಮನ್ಪ అయితే ಎಂಚ ಬಂದಾಗ ನಿಗ್ಲೆ ಪಿರೊಂಜಿ ಎಕ್ಸಾಂಪಲ್ ಮನ್ಪೆ ಸುಧಾಮ ಕೋಡ್ಯಾನ್ ಪಂಡೆ ಸುಧಾಮನ ಬಗ್ಗೆ ಸುಧಾಮ ಕೃಷ್ಣನ್ ಭೇಟಿಯಾರೆ ಬೋಪಿನಿ ಕಾಸು ಕತ್ತು ಬೊಡಿದು ಬನ್ಪಿನಿ ಪೋದು ದಾಲ್ ತಿಂಡ್ರೆ ಕತ್ತಿಜ್ಜಿ ಹೆಂಗ್ ಪಾಟ್ರೆ ಸೀರೆ ಇಜ್ಜಿ ಈ ದಾಲ ಬೋದು ನಿನ್ನ ದೋಸಿರ ಕೇಂದು ಬಲನ್ ಸುಧಾಮ ಐಕ್ ಬೋಪಿನತ್ ಎನ್ನ ದೋಸಿನ ಮೀಟ ಅಂಚ ಸುಧಾಮ ಬೋದು ಪೋಯ್ಬೆಟ್ಟಿಗೆ ಕೃಷ್ಣ ಬತ್ತದು ಕೃಷ್ಣ ಅತಿಥಿ ಸತ್ಕಾರ ಮನ್ಪುವೆ ಮಂತಾಯ ಬೆಟ್ಟಿಗೆ ಕೃಷ್ಣ ಸೇವೆ ಮಂತನಲ್ಲೇ ಪನ್ನಗ ಪೋಯ್ಬೆಟ್ಟಿಗೆನೆ ಸೇವೆ ಮನ್ಪನಗ ಇಮಿಡಿಯೇಟ್ ರುಕ್ಮಿಣಿ ಆಲ್ ಬರ್ಪಲ್ ಆಲ್ ಬತ್ತದು ಫ್ಯಾನ್ ಮನ್ಪು ಚಾಮರ್ ಒಂದು ದಾಯಿ ಬಂದಾಗ ಅಲ್ಲಿ ಗೊತ್ತುಂಡು ಇಮೆ ಕೃಷ್ಣಗ್ ಇಷ್ಟ ಅಂಚಾದ ಕೃಷ್ಣಗ್ ಪ್ಲೀಸ್ ಮನ್ಪೇರ ನಾಯಕ್ ಫ್ಯಾನ್ ಮನ್ಪೆ ಈ ಚಾಮರ ಎಂಗ್ಲು ಪೂಜಾನ ಮನ್ಪೋದಾವ್ ಫ್ಯಾನಿಂಗ್ ಅಂಚಾದ ಒಂದು ವೈಕುಂಠದ ಥಿಂಕಿಂಗ್ ವೈಕುಂಠ ಇಂಚ ಬಂದಾಗ ಭಗವಂತನ್ ಪ್ಲೀಸ್ ಮನ್ಪೇರೆ ಅವಳು ಧೂಳಿಜ್ಜಿ ಆಂಡಲ್ ಅಡಿಪೊಂದು ಎನ್ನ ಸ್ವಾಮಿ ಪ್ಲೀಸ್ ಅವರು ಮೈ ಸ್ವಾಮಿ ಹ್ಯಾಸ್ ಟು ಬಿ ಪ್ಲೀಸ್ಡ್. ಓಕೆ, ಈ ಎಲ್ಲಾ ಭಾಗ್ಯ ಲಕ್ಷ್ಮಿಯರು ಅವನ ಅಂತರಂಗ ಶಕ್ತಿಯ ದಿವ್ಯ ಭೋಗ ಸಾಮರ್ಥ್ಯದ ಅಲ್ಲಾದಿನ ಶಕ್ತಿ ಸಾಕಾರ ರೂಪ. ಅಲ್ಲಾದಿನ ಶಕ್ತಿ ಬಂದಾಗ ಮಾತಲಕ್ಷ್ಮಿ ನಕಲು ಅಲ್ಲಾದಿನ ಶಕ್ತಿಗೆ ಬೊಕ್ಕ ಮೇನ್ ಎಂಚ ರಾಧಾರಾಣಿನ ಎಕ್ಸ್ಪಾನ್ಷನ್ ಮಾತಲಕ್ಷ್ಮಿ ನಕಲು ರಾಧಾರಾಣಿ ಹೈಯೆಸ್ಟ್ ಲೈಕ್ ರಾಧಾರಾಣಿನ ಎಕ್ಸ್ಪಾನ್ಷನ್ ಆಪಿನ ಮಾತ ಎಂಚ ಕೃಷ್ಣನ ಎಕ್ಸ್ಪಾನ್ಷನ್ ಬಲರಾಮ ಈ ಸಂಕರ್ಷಣ ವಸುದೇವ ಪ್ರದ್ಯುಮ್ನ ಅನಿರುದ್ಧ ಬೊಕ್ಕ ನಾರಾಯಣ ವಿರೋಂಜಿ ಸಂಕರ್ಷಣ ಬೊಕ್ಕ ಈ ಮೂಜಿ ವಿಷ್ಣು ಎಕ್ಸ್ಪಾನ್ಷನ್ ಅಂಚನೆ ರಾಧಾರಾಣಿನ ಎಕ್ಸ್ಪಾನ್ಷನ್ ಆಗ ಮಾತಾರ ಲಕ್ಷ್ಮೀ ನಕಲು ಒಂದು ರಾಧಾರಾಣಿ ಟಾಪ್ ಮೋಸ್ಟ್ ಮತ್ತು ಅಲ್ಲಾದಿನ ಶಕ್ತಿ. ಭಗವಂತ ಈ ಭೂಮಿಯ ಮೇಲೆ ಅವತಾರವೆತ್ತಿದಾಗ ಬದ್ಧಾತ್ಮನನ್ನು ಆಕರ್ಷಿಸುವ ಸಲುವಾಗಿ ಮಾತ್ರ ತನ್ನ ಅಲ್ಲಾದಿನ ಶಕ್ತಿಯ ಕಾರ್ಯಗಳನ್ನು ರಾಸಲೀಲೆ ಮೂಲಕ ಪ್ರದರ್ಶಿಸುತ್ತದೆ. ಭೂಮಿಗೆ ಬಂದಾಗ ತದವಂತನು ಭಗವಂತೆ ಅವತಾರ ಅನ್ನಾಗ ನಮ್ಮಂಚಿನ ಬದ್ಧಾತ್ಮನನ್ನು ಆಕರ್ಷಣೆಗೋಸ್ಕರ
ಆಯೆ ತದನ್ನು ಕೃಷ್ಣೆ ತನ್ನ ಆಹ್ಲಾದನೆ ಶಕ್ತಿಯ ಕಾರ್ಯಗಳನ್ನು ರಾಸಲೀಲೆ ಮೂಲಕ ಪ್ರದರ್ಶಿಸ್ತಾನೆ. ಆಹ್ಲಾದನೆ ಶಕ್ತಿ ಇತ್ತೆ ಗೋಪೀಸ್ ಮುಕುಲ್ ಮಾತ ಆಹ್ಲಾದನೆ ಶಕ್ತಿ, ರಾಧಾರಾಣಿ ಆಹ್ಲಾದನೆ ಶಕ್ತಿ ರಾಸಲೀಲೆ ಮುಂದೆ ನಂಗೆ ಆಕ್ಚುಲಿ ಅಲ್ಲ ಫಸ್ಟ್ ಆಫ್ ಆಲ್ ಆಹ್ಲಾದನೆ ಶಕ್ತಿ ಅಂಚೆ ನನಗೆ ಗೊತ್ತಿಸಿ ಸಂವಿತ್ ಸಂದಿನಿ ಅಲ್ಲಾದಿನಿ ಸತ್ ಚಿತ್ ಆನಂದ ಎಂಚ ಸತ್ ಚಿತ್ ಆನಂದ ಸತ್ ಬನ್ನಗ ಇಟರ್ನಲ್, ಚಿತ್ ಬನ್ನಗ ನಾಲೆಜ್, ಆನಂದ್ ಬನ್ನ ಬ್ಲಿಸ್ ಅಂಚೆನೆ ಒಂದು ಸ್ಪಿರಿಚುವಲ್ ಬರ್ಪಿಂದಾಗ ಬಂದಾಗ ಸಂವಿತ್ ಸಂದಿನಿ ಅಲ್ಲಾದಿನಿ, ಅಲ್ಲಾದಿನ್ ಬನ್ನ ಬ್ಲಿಸ್, ಅಲ್ಲಾದಿನ ಶಕ್ತಿ ರಾಧಾರಾಣಿ, ಅಲ್ಲಾದಿನ ಶಕ್ತಿ ಅಸ್ಮಾತ್ ಎಸ್ ಪ್ರದರ್ಶಿಸ್ತಾನೆ. ಈ ಬದ್ಧಾತ್ಮರು ಕೀಳು ಲೈಂಗಿಕ ಭೋಗದ ಆನಂದವೆಂಬ ಭ್ರಮೆಯನ್ನು ಬೆನ್ನು ಹತ್ತಿದವರು ತುಲೆ ಬದ್ಧಾತ್ಮನ ಲೈಂಗದಾದ ಬನ್ನಾಗ ರಾಸಲಿದು ಪೇರು ರಾಸಲಿದಾದ ಬನ್ನಾಗ ನೀ ಕೊಂಚ ಫೇಮಸ್ ಎಕ್ಸಾಂಪಲ್ ಬಂಪೆ ಪ್ರಭುಪಾದನ ಎಕ್ಸಾಂಪಲ್ ಅವರಿಗೆ ಬಸ್ ಸ್ಟ್ಯಾಂಡ್ ಉಪ್ಪೆ ಕಲ್ವೆ ಪಿಕ್ ಪಾಕೆಟ್ ಮನ್ಪುಣೆ ಕುಲ್ದು ಬಸ್ ಸ್ಟ್ಯಾಂಡ್ ಕುಲ್ದು ಉಪ್ಪೆ ಪಿರೋರಿ ಬರ್ಪೆ ಆ ಪಿಕ್ ಪಾಕೆಟ್ ಮನ್ಪುಣೆ ಕಲ್ವೆ ಆಯ್ತು ಅಣ್ಣ ಇಮೇದಾದೇನು ಎಸ್ ಪಿರೋರಿ ಕಲ್ವೆ ಬತ್ತೆ ಪಿಕ್ ಪಾಕೆಟ್ ಮಾಡ್ತಾರೆ. ಅಂಚೆನೆ ನಮ್ಮ ಭೌತಿಕ ನಮ್ಮ ಪ್ರಜ್ಞೆ ಹೆಂಚಿನ ಬನ್ನಾಗ ಈ ಲೈಂಗಿಕ ವಿಷಯಡೆ ಉಂಟು ಅಂಚಾದ ನಮ್ಮ ಈ ರಾಸಲೀಲೆ ತೂನಾಗ ನಮ್ಮ ಅವೇನೇ ಕನ್ಪಿನಡೆ ನಮ್ಮ ಕಾನ್ಶಿಯಸ್ನ ಪ್ರಜ್ಞೆ ಅಂಚ ಉಂಟು ನಮ್ಮ ಅವೇ ಪ್ಲಾಟ್ಫಾರ್ಮ್ ಕನ್ಪ ಅವತ್ತು ಒಂದು ಟೋಟಲ್ ಟ್ರಾನ್ಸ್ಡೆಂಟಲ್ ಅಲ್ಲಾದಿನ ಶಕ್ತಿ ನಮ್ಗೆ ಅರ್ಥವಂತ. ಈ ಬದ್ಧಾತ್ಮ ಕೀಳು ಲೈಂಗಿಕ ಭೋಗದ ಆನಂದವನ್ನು ಬೆನ್ನು ಹತ್ತಿದವರು ಶುಕಮುನಿಗಳನ್ನು ಶುದ್ಧ ಭಾಗವತ ಭಕ್ತರು ಲೌಕಿಕ ಏಯ ಲೈಂಗಿಕ ಜೀವನದಿಂದ ಸಂಪೂರ್ಣ ಮುಕ್ತರಾಗಿದ್ದಾರೆ. ತುಲೆ ಬದ್ಧಾತ್ಮ ಲೈಂಗಿಕ ವಿಷಯದ ಆಸಕ್ತಿ ಶುಕಮುನಿ ಲೈಂಗಿಕ ನೆಟ್ ಇಜ್ಜೇರ್ ಪ್ಲಾಟ್ಫಾರ್ಮ್ ಇಜ್ಜೇರ್ ದಯಬನ್ನಾಗ ಶುಕಮನಿ ಪಾಸಾನಾಗ ಶುಕಮನಿ ಬತ್ತಲೆ ಬಂದಿದ್ದೀನಿ ಅಂಚ ನೇಕೆಡ್ ಅವ್ರು ಪೋಂದುಪ್ಪನಾಗ ಅಲ್ಪ ಪುಂಜೋಲು ಮೀವೊಂದಿತ್ತೇರು ಅಕುಲು ಹಂಗಿಯೇ ಚೇಂಜ್ ಮಂತಿಜೇರಿಗೆ ಅಂಚೆನೆ ಮೀವೊಂದಿತ್ತೇರು ದಯಬನ್ನಾಗ ಅಕುಲು ಬಂದ್ಬಿನಿ ದೇರ್ ವಾಸ್ ನೋ ಡಿಸ್ಕ್ರಿಮಿನೇಷನ್ ಇನ್ ಇಸ್ ಐಸ್ ಶುಕಮನಿ ನಡು ಕೈ ಕನ್ನಡ ದಾಲ ಡಿಸ್ಕ್ರಿಮಿನೇಷನ್ ತೆಜೀರಿ ಅವೇ ವೇದವ್ಯಾಸರು ಆರು ಬನ್ನಾಗ ಅಕುಲು ಮತ್ತೆ ಕುಂಟು ಪಾಡಿಯರು ಮೇಕ್ ಇದೆ ವೇದವ್ಯಾಸರು ಈಸ್ ಶಕ್ತ ವೇಷದ ಅವತಾರ ವೇದವ್ಯಾಸರ ನಮಗೆ ಶುಕಮನಿ ಅಂಡ್ ಬಿಕಾಸ್ ಈ ವಾಸ್ ಗೃಹಸ್ಥ ಐಕೋಸ್ಕರ ಅರ್ನ ಕನ್ನಡ ಡಿಸ್ಕ್ರಿಮಿನೇಷನ್ ಇತ್ತು ನನಗೆ ಮುಕುಲ್ ಪೊಂಜೋಲ್ ಮುಕುಲ್ ಅಣ್ಣ ಮೆರ್ನ ಕನ್ನಡ ಡಿಸ್ಕ್ರಿಮಿನೇಷನ್ ಇತ್ತು ಯಾರು ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್ ಇತ್ತು ಅಂಚಾದ ಎಂಚಾರಿಗೆ ಈ ಲೈಂಗಿಕ ಅಟ್ರಾಕ್ಟ್ ಆಗ್ಬೋದು ಚಾನ್ಸೇಜ್ ವೇದವ್ಯಾಸಗಳ ಅಟ್ರಾಕ್ಷನ್ ಇಜ್ಜಿ ಅಂಡ ಬಿಕಾಸ್ ಈ ವಾಸ್ ಇನ್ ಅ ಪ್ಲಾಟ್ಫಾರ್ಮ್ ಆಫ್ ಗೃಹಸ್ಥ ಮೇರೆ ಸನ್ಯಾಸಿ ಶುಕಮುನಿ ಅಂಚಾದರಿಗೆ ಅವ್ರು ಡಿಸ್ಕ್ರಿಮಿನೇಷನ್ ಇತ್ತು. ಗೃಹಸ್ಥ ಮೀನ್ಸ್ ಈ ಹ್ಯಾಸ್ ಟು ಡಿಸ್ಕ್ರಿಮಿನೇಟ್ಗೆ ಪ್ರಭುಪಾದ ಬಂಬೆ ಅಂಜ ಮುಕ್ತ ಜೀವನದಿಂದ ಸಂಪೂರ್ಣ ಮುಕ್ತರಾಗಿದ್ದು ಭಗವಂತನ ಆಹ್ಲಾದಿನ ಶಕ್ತಿಯನ್ನು ಕುರಿತ ಕ್ರಿಯೆಯನ್ನು ಚರ್ಚಿಸಿದರೆ ವಿನಾ ಲೈಂಗಿಕ ಸಂಬಂಧ ಅಲ್ಲ. ಶುಕಮುನಿ ಆಹ್ಲಾದಿನ ಶಕ್ತಿಯ ಬಗ್ಗೆ ಚರ್ಚೆ ಮಂತ್ವರು ಹೊರತು ಲೈಂಗಿಕ ಬದ್ಧ ಜೀವಿಗಳು ಮಂಪುನು ಲೈಂಗಿಕದ ಬಗ್ಗೆ. ಆದರೆ ಲೈಂಗಿಕ ಜೀವನದಲ್ಲಿ ಆಸಕ್ತರಾದ ಲೌಕಿಕರು ಅಚಿಂತ್ಯವಾದ ಲೋಕೋತ್ತರ ಸ್ವಾದವನ್ನು ಆಸ್ವಾದಿಸಲೆಂದು ಈ ಸಂಗತಿಯನ್ನು ಚರ್ಚೆ ಅಂಜಾದ ನಮ್ಮ ಏರ್ಮದ ಲೈಂಗಿಕ ಪ್ರಭುಪಾದ ಬಂದ್ಬಿನಿ ಇವೊಂದೋ ಇಫ್ ಯು ಆರ್ ಹ್ಯಾವಿಂಗ್ ಇಂಟೆನ್ಸ್ ಡಿಸೈರ್ ಫಾರ್ ಲಸ್ಟ್ ಕಾಮ ಲೈಂಗಿಕ ಜೀವನ ನಮ್ಮ ಭಗವಂತನ ಸೇವೆ ಮಂತದ್ದು ದಾದಾಪುಂಡು ಭಗವಂತೆ ಮದನ ಮೋಹನ್ ಬನ್ನಗ ಎನ್ಚಾಂಟರ್ ಆಫ್ ಕ್ಯೂಪಿಡ್ ಅಂಜೆ ದಾದಾಪು ಬನ್ನಗ ನಂಗಿತ್ತ ಲೈಂಗಿಕ ಜೀವನದ ಆಸಕ್ತಿ ಇತ್ತನಲ್ಲ ಭಗವಂತನ ಸೇವೆ ಮಂತ ದಾದಾಪುಂಡು ಭಗವಂತೆ ನಮ್ಮ ಅವೇನು ಲೈಂಗಿಕ ಜೀವನ ನಮ್ಮ ದಾದ ಆಸಕ್ತಿ ಉಂಡವೇನು ನಿರ್ಮೂಲ ಮನ್ಪೇನು ನಂಗೆ ಭಗವಂತ ಸೇವೆ ಮಂತ ದಾದಾಪುಂಡು ಐತಮಿತ್ತ ಆಸಕ್ತಿ ಹೋಗು ಇನಿಷಿಯಲ್ ಆಸಕ್ತಿ ಉಪ್ಪು ಆಂಡಲ್ ನಮ್ಮ ಕೃಷ್ಣನ ಒಂದೇನ ದಾದಂಪಿನಿ ಬುಡ್ರೆ ಬಲ್ಲಿಗೆ ಕೃಷ್ಣನ ಸೇವೆ ಮಂದ್ಬೋದು ನಮ್ಮ ಒಂಜಿನ ಪ್ಯೂರಿಫೈ ಆಪ ಹಾಗೆ ನಮ್ಗೋಸ್ಕರ ನೋಡಿ ಲೈಂಗಿಕ ಜೀವನದಲ್ಲಿ ಆಸಕ್ತ ಲೌಕಿಕ ಅಚಿಂತ್ಯವಾದ ಲೋಕದ ಸ್ವಾದವನ್ನು ಆಸ್ವಾದಿಸಲೆಂದು ಈ ಸಂಗತಿಯನ್ನು ಚರ್ಚಿಸಿದ್ದಾರೆ. ಲೌಕಿಕ ಜಗತ್ತಿನಲ್ಲಿ ಲೈಂಗಿಕ ಜೀವನೇ ಮಾಯಾ ಬಂಧನಗಳ ಸಂಕೋಲೆಯೊಳಗೆ ಸಿಲುಕಲು ಮೂಲ ಕಾರಣ. ಈ ಭೌತಿಕ ನಮ್ಮ ಜೀವನ ಈ ಮೆಟೀರಿಯಲ್ ವರ್ಲ್ಡ್ ಮೈನ್ ಎಂಜನ್ ಬಂದಾಗ ಸೆಕ್ಸ್ ಒಂದು ಮೈನ್ ನಮ್ಮನ್ನು ಟ್ರ್ಯಾಪ್ ಅನ್ಕೊಂಡಿ ಒಲೈ ನಮ್ಮ ಏಪ ಐದು ಅಂಚು ಬರ್ಪ ನಮ್ಮ ತಿಳಿವರಾಪ ಭಾರಿ ಕಷ್ಟ. ಶುಕಮುನಿಗಳಂತ ಇಂಥ ಲೌಕಿಕ ಜಗತ್ತಿನ ಲೈಂಗಿಕ ಜೀವನದಲ್ಲಿ ಖಂಡಿತವಾಗಿಯೂ ಎಂದು ಆಸಕ್ತ ಅವರಿಗೆ
ಲೈಂಗಿಕ ಜೀವನ ನಿಮಿತ್ತ ಆಸಕ್ತಿ ಇತ್ತು, ಹರೇ ಕೃಷ್ಣ ನಿಮಿತ್ತ ಆಸಕ್ತಿ ಇತ್ತು ಶಿವಕುಮಾರಿಗೆ. ಭಗವಂತನ ಅಲ್ಲಾದಿನ ಶಕ್ತಿಯ ಅಭಿವ್ಯಕ್ತಿ ಕೂಡ ಅಂತ ಕೀಳು ವಿಷಯಗಳೊಂದಿಗೆ ಯಾವ ಸಂಬಂಧ ಹೊಂದಿರಲಿಲ್ಲ. ಅಲ್ಲಾದಿನ ಶಕ್ತಿಗಿಲ್ಲ ಆ ಅಂಚಿಂತ ಕೀಳು ವಿಷಯ ಆಸಕ್ತಿ ಇತ್ತು. ಗೋಪೀಸ್ ರಾಧಾರಾಣಿ ಅವರು ಅಕುಲು ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್ ಆಗಲೇ ಏನಿತ್ತು ಆಸಕ್ತಿ ಇತ್ತು. ಓಕೆ, ಚೈತನ್ಯ ಮಹಾಪ್ರಭುಗಳು ಎಷ್ಟು ಕಠೋರ ನಿಷ್ಠೆಯ ಸನ್ಯಾಸಿಗಳಾಗಿದ್ದಾರೆ ಅಂದರೆ ಯಾವ ಸ್ತ್ರೀ ತಮ್ಮ ಸಮೀಪ ಬರಲು ನಮಸ್ಕಾರ ಗೌರವ ಸೂಚಿಸಲು ಅವಕಾಶ ಕೊಡುವುದಿಲ್ಲ. ಹೂವೇ ಪೊಂಜು ಇಲ್ಲ ಅರ್ನ ಕೈತಲ್ ಬೋಯರೆ ಜನಗೆ ಚೈತನ್ಯ ಮಹಾಪ್ರಭು ಇವಾಗ ಸನ್ಯಾಸಿ ಕೈತಲ್ ಬೋಯರೆ ಜನ ನಮಸ್ಕಾರ ಮನ್ ಬರ್ಲಿ ಜನಗೆ ದಾಲಿತನ ದೂರೋಡು ಆತು ಸ್ಟ್ರಿಕ್ಟ್ ಚೈತನ್ಯ ಮಹಾಪ್ರಭು. ಜಗನ್ನಾಥ ದೇವಾಲಯದಲ್ಲಿ ದೇವದಾಸಿಯರ ಪ್ರಾರ್ಥನಾ ಗೀತೆಗಳನ್ನು ಅವರು ಎಂದು ಕೇಳುತ್ತಾರೆ ನೋಡಿ. ತಬನ್ನ ಪುಂಜೋಲ್ನ ಕೀರ್ತನಕ್ಕೆ ಏನೊಂದು ಜನ ಚೈತನ್ಯ ಮಹಾಪ್ರಭು ಆತು ಸ್ಟ್ರಿಕ್ಟ್ ದೇವನ್ನಾಗ ಅವಳು ಒಂಜಿ ಟೈಪ್ ದನ್ಪಿನಿ ಆ ವಾಯ್ಸ್ ಅವು ಕೇಂದ್ರ ಐಕೆ ಅಟ್ರಾಕ್ಷನ್ ಹಾಕೊಂಡಾರು ಐತ ಅವು ವಾಯ್ಸ್ ಲಗೆ ಏನೊಂದು ಜನ ಆತು ಸ್ಟ್ರಿಕ್ಟ್ ಚೈತನ್ಯ ಮಹಾಪ್ರಭು. ಏಕೆಂದ್ರೆ ಸನ್ಯಾಸಿಯು ಸ್ತ್ರೀಯರ ಗಾಯನವನ್ನು ಕೇಳುವುದು ನಿಷಿದ್ಧ. ಸನ್ಯಾಸಿಯನೇ ಕೇಂದ್ರ ಈಚೆಗೆ ದೇವನ ಗಾಯ ನೆಕ್ಸ್ಟ್ ಫಾಲ್ ಡೌನ್ ಆಪೇನ್ ಗಾಯನ ಕೇಂದ್ರ ಈಚೆ. ಹೀಗೆ ಕಠೋರ ಸನ್ಯಾಸಾಶ್ರಮದಲ್ಲಿದ್ದರು ವೃಂದಾವನ ಗೋಪಿಯರ ಪೂಜಾ ವಿಧಾನವು ಭಗವಂತನಿಗೆ ಸಲ್ಲಿಸುವ ಅತ್ಯುನ್ನತ ಪ್ರೇಮ ಸೇವೆ ಎಂದು ಅವರು ಸಲಹೆ ಮಾಡಿದ್ದಾರೆ. ತುಲೆ ಒಂದು ಇತ್ತನ ಬಿನಿ ವಿ ಶುಡ್ ವರ್ಶಿಪ್ ಆರಾಧನ ಭಗವಾನ್ ಬ್ರಜೇಶತನಯ ತದ್ದಾಮ ವೃಂದಾವನ ಗೋಪಿ ಆರಾಧನೋ ಭಗವಾನ್ ಬ್ರಜೇಶತನಯ ತದ್ದಾಮ ವೃಂದಾವನ ರಮ್ಯಾ ಕಾಚಿತ್ ಉಪಾಸನ ವ್ರಜವದೋ. ರಮ್ಯಾ ಕಾಚಿತ್ ಉಪಾಸನ ಪನಗ ಗೋಪೀಸ್ ನಕುಲು ಮಂತಿನ ಅಂಚಿಂದ ಉಪಾಸನ ಒಂದು ಎಷ್ಟು ಬಂತೆ ಚೈತನ್ಯ ಮಹಾಪ್ರಭು. ತುಲೆ ಯಾರು ಒಂಜಿ ಕಡೆ ಪೊಂಜೋಲ್ನ ಕೈತಲ್ ಒಂದು ಜಾಣ ಅಕ್ಲ ವಾಯ್ಸ್ ಲಗೆ ಒಂದು ಜಾಣ ಪಿರೋನ್ ಸೈಡ್ ಆದ ಪನ್ಪಿನಿ ಗೋಪೀಸ್ ನಕುಲು ಶ್ರೇಷ್ಠ ಅಂತ ದರ್ಪಣ ಗೋಪೀಸ್ ನಕ್ಲೆಗ್ ಈ ಲೈಂಗಿಕದ ಆಸಕ್ತಿ ಇರ್ತೈತಿ. ಟೋಟಲಿ ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್ ಇತ್ತು. ಅಂಚ ರಾಧೇವ್ ಅಂತ ಎಲ್ಲ ಲಕ್ಷ್ಮಿಯರಿಗೆ ಮುಖ್ಯಳು. ಆದ್ರಿಂದ ಅವಳು ಭಗವಂತನ ಅಲ್ಲಾದಿನ ಪ್ರತಿರೂಪ. ಅವಳು ಕೃಷ್ಣನಿಂದ ಬೇರೆ ಅಲ್ಲ. ಜೀವನದಲ್ಲಿ ಅತ್ಯುನ್ನತ ಫಲವನ್ನು ಪಡೆಯಲು ವೈದಿಕ ವಿದ್ಯುತ್ಗಳ ಕ್ರಿಯೆಗಳ ನಾನಾ ಬಗೆಯ ಯಜ್ಞ ಹೇಳಿದೆ. ಈ ಮಹಾನ್ ಯಜ್ಞಗಳ ಆಶ್ರಯದಲ್ಲಿ ಫಲಿಸುವ ದೈವಾನುಗಳ ಲಕ್ಷ್ಮಿಯ ಪ್ರಸಾದಗಳೇ. ಭಗವಂತ ಅಂತ ಲಕ್ಷ್ಮಿಯ ಪತಿ ಅಥವಾ ಪ್ರಿಯಕರನಾದ ಈ ಎಲ್ಲ ಯಜ್ಞಗಳ ಒಡೆಯ. ಅಂಚೆ ಕೃಷ್ಣ ಲಕ್ಷ್ಮಿಯ ಪತಿ ಅನ್ನೋದಿಲ್ಲ ಮೂರು ಸಕಲ ಎಂಚೂರು ಫಾಸ್ಟ್ ಟೈಮ್ ಆಂಡ್ ಸಕಲ ಯಜ್ಞಗಳ ಅಂತಿಮ ಭೋಗಿ ಅವನೇ. ಅದರಿಂದ ಭಗವಾನ್ ವಿಷ್ಣುಗೆ ಯಜ್ಞಪತಿ ಎಂದು ಕರೆಯುವುದು. ಬೊಕ್ಕ ಲಕ್ಷ್ಮೀಪತಿ ಬೊಕ್ಕ ಯಜ್ಞಪತಿ ಪನ್ನಗ ಯಜ್ಞದ ಭೋಕ್ತರಾಯೆ ಅಂಚೆ ಯಜ್ಞಪತಿ ಲಾಯನೆ. ಪ್ರತಿಯೊಂದು ಯಜ್ಞಪತಿ ಮಾಡಬೇಕೆಂದು ಭಗವದ್ ಹೇಳಿದೆ. ಯಜ್ಞಾಧಾರದ ಕರ್ಮನ ಇಲ್ಲದಿದ್ದರೆ ವ್ಯಕ್ತಿಯ ಕರ್ಮಗಳು ಅವನನ್ನು ಲೌಕಿಕ ಪ್ರಕೃತಿ ನಿಯಮಗಳಿಗೆ ಬದ್ಧನಾಗಿಸುತ್ತದೆ. ನಮ್ಮ ಕರ್ಮನು ಭಗವಂತನ ನೆಕ್ ನಮ್ಮ ಯೂಸ್ ಮಾಡ್ಬೋಡಿಗೆ ಲೌಕಿಕ ಪ್ರಕೃತಿ. ಓಕೆ, ಎಲ್ಲ ಮಿಥ್ಯಾ ಕಲ್ಪನೆಗಳು ವೆಲಿಕ ಮುಕ್ತರಾಗಲಿದವರು ಅಲ್ಪ ದೇವತೆಗಳನ್ನು ತಪ್ಪಿಸಿಬಿಡೋದು ಯಜ್ಞ ಮಾಡುತ್ತಾರೆ. ಆದರೆ ಎಸ್ ಏರು ವೆಲಿಕ ಮತ್ತು ಅಕುಲು ದೇವತೆ ಪ್ಲೀಸ್ ಮನ್ಪೇರೆ ಒಂದ್ಪೇರಿಗೆ ಏರು ವೆಲಿಕ ಮಕ್ಕಳು ಭಗವಂತನ ಪ್ಲೀಸ್ ಮನ್ಪೇರೆ ಒಂದ್ಪೇರು. ಆದ್ರೆ ಭಗವಂತನ ಭಕ್ತರು ಮಾತ್ರ ಭಗವಂತ ಶ್ರೀಕೃಷ್ಣ ಎಲ್ಲ ಯಜ್ಞಾದಿಗಳನ್ನ ಪರಮ ಭೋಗ್ತಾರೆ ಎಂದು ಚೆನ್ನಾಗಿ ತಿಳಿದಿದೆ. ಅಂಡ್ ಭಕ್ತನಕುಲು ಆಗ್ಲಿಗೆ ಗೊತ್ತು ಭೋಗ್ತಾರೆ ಕೃಷ್ಣ. ಅಂಡ ಏರು ಭಕ್ತರ ತಾಕುಲು ದೇವತೆಯನ್ನು ಪ್ಲೀಸ್ ಮನ್ಪೇರೆ ಬೋಪೇರು. ಅದನ್ನ ಅವರು ವಿಶೇಷವಾಗಿ ಈ ಕಲಿಯುಗ ಹೇಳದ ಸಂಕೀರ್ತ ಯಜ್ಞವನ್ನು ಆಚರಿಸ್ತಾರೆ. ಭಕ್ತರನವು ಶ್ರವಣ ಕೀರ್ತನ ವಿಷ್ಣು ಏರ್ಪಾಡುಗಳ ಕೊರತೆ ಮತ್ತು ಪರಿಣತರಲ್ಲದ ಪೃಥ್ವಿ ಜರ ಎಂದಾಗಿ ಈ ಕಲಿಯುಗದಲ್ಲಿ ಬೇರೆ ಬೇರೆ ಯಜ್ಞಾಚರಣೆ ಕಾರ್ಯ ಸಾಧ್ಯದಲ್ಲ. ಓಕೆ, ಬ್ರಹ್ಮನ್ ಬದ್ಧಾತ್ಮನಿಗೆ ಬ್ರಹ್ಮಾಂಡದ ಪುನರ್ಜನ್ಮ ನೀಡಿದ ಬಳಿಕ ಯಜ್ಞಗಳನ್ನು ಆಚರಿಸಿ ಸುಖ ಸಮೃದ್ಧಿಯಿಂದ ಬಾಳುವಂತೆ ಉಪದೇಶಿಸಿದ ಭಗವದ್ಗೀತೆಯಿಂದ 3.10-11 ನಮಗೆ ತಿಳಿದು ಬರುತ್ತದೆ. ಎಸ್, ನಮ್ಮ ಯಜ್ಞವನ್ನು ಕೊಡುಗೆ ಕಲಿಯುಗದ ಸಂಕೀರ್ತನ ಯಜ್ಞ ಅಂತ ಯಜ್ಞಾಚರಣೆಗಳನ್ನು ಬದ್ಧಾತ್ಮ ದೇಹ ಮತ್ತು ಆತ್ಮಗಳನ್ನು ಸಂರಕ್ಷಿಸಲು ಎಂದು ಸಂಕಷ್ಟಕ್ಕೊಳಗಾಗುವುದಿಲ್ಲ. ಅಂತಿಮವಾಗಿ ಅವರು ತಮ್ಮ ಅಸ್ತಿತ್ವವನ್ನು ಶುದ್ಧಿಗೊಳಿಸಿಕೊಳ್ಳಬಹುದು. ಜೀವಿಯ ನಿಜವಾದ ಸ್ವರೂಪವೆಂದು ಆಧ್ಯಾತ್ಮ ಅಸ್ತಿತ್ವಕ್ಕೆ ಅವರು ಸಹಜವಾಗಿ ಇರಬಹುದು. ಅಂದ್ರೆ ಒಂದು ಯಜ್ಞ ಮಂತ್ರ ನಮ್ಮ ಆಧ್ಯಾತ್ಮಿಕದ ಸ್ವರೂಪ ಎಂಚ ನಮ್ಮನ್ನಾಗಿ ಜೀವಿಯರ ಸ್ವರೂಪ ನಿತ್ಯ ಕೃಷ್ಣ ದಾಸ. ಆ ಪ್ಲಾಟ್ಫಾರ್ಮ್ ನಮ್ಮ ಪೋಲಿ ಜೀವಿಯ ನಿಜವಾದ ಸ್ವರೂಪ ಆಧ್ಯಾತ್ಮ. ಓಕೆ, ಬದ್ಧಾತ್ಮನ ಯಾವುದೇ ಸಂದರ್ಭದಲ್ಲೂ ಯಜ್ಞಾಚರಣೆ ದಾನ ಮತ್ತು ತಪಸ್ಸು ಕೈ ಬಿಡಬಾರದು. ಬದ್ಧಾತ್ಮ ಯಜ್ಞ ಮನ್ಪಡು, ದಾನ ಮನ್ಪಡು, ತಪಸ್ಸು ಮನ್ಪಡುಗೆ
ಎಲ್ಲ ಯಜ್ಞ ಗುರಿ ದೇವೋತ್ತಮ ಪುರುಷನಾದ ಯಜ್ಞಪತಿಯನ್ನು ಸಂತೋಷಗೊಳ್ಳುವುದು. ಯಜ್ಞದಾಯ ಪುನಃ ಏನೇನು ಪ್ಲೀಸ್ ಮಾಡ್ತಾರೆ? ಕೃಷ್ಣನ್ ಪ್ಲೀಸ್ ಮಾಡ್ತಾರೆ ಯಜ್ಞಪತಿ. ಅದನ್ನು ಭಗವಂತನು ಪ್ರಜಾಪತಿ ಹೌದು. ಕಡೋಮೇಶ್ ಪ್ರಕಾರ ಅಸಂಖ್ಯಾತ ಜೀವಿಗಳಿಗೆ ಭಗವಂತನೊಬ್ಬ ನಾಯಕ. ಜೀವಿಗಳನ್ನು ಭಗವಂತ ಪಾಲಿಸ್ತಾನೆ. ಏಕೋಬಹುನ ಯೋ ವಿಧಾತಿ ಕಾಮ ಮಾತ ಪ್ರಧಾನಪಿನಿ ಜೀವಿಯನ್ನು ಪಾಲನೆ ಕೃಷ್ಣೆ. ಏಕೋ ಹಿ ಬಹುನ ವಿಧಾತಿ ಕಾಮ. ಅದರಿಂದ ಭಗವಂತನು ಪರಮ ಭೂತ ಭೃತ್ ಅಥವಾ ಸಕಲ ಜೀವಿಗಳ ಪಾಲಕ ಎಂದು ಕರೆಯಲಾಗುತ್ತದೆ. ಎಸ್, ಜೀವಿಗಳು ತಮ್ಮ ಪೂರ್ವ ಕರ್ಮಗಳಿಗೆ ಅನುಸಾರವಾಗಿ ಪಾಲಿಗೆ ಬಂದಷ್ಟು ಬುದ್ಧಿಯನ್ನು ಹೊಂದಿರುತ್ತಾರೆ. ನಮ್ಮ ಲಾಸ್ಟ್ ಲೈಫ್ ನಮ್ಮ ಏತ್ ಎಡ್ಡೆ ಬಂದ ಐತಮ್ ಪ್ರಕಾರ ನಂಗೆ ಬುದ್ಧಿ ದಿಕ್ಕೊಂಡು ಕೆಲವರು ಮಾತ್ರ ಮಸ್ತ್ ಚುರುಕು ಬೇರ್ದ ಪ್ರಿವಿಯಸ್ ಲೈಫ್ ಅದಾವ ಕ್ರೆಡಿಟ್. ಎಲ್ಲಾ ಜೀವಿಗಳು ಸಮಾನ ಗುಣಮಟ್ಟದ ಬುದ್ಧಿಶಕ್ತಿ ಇರುವುದಿಲ್ಲ. ಅವರಿಗೆ ಮಸ್ತ್ ನಮ್ಮ ಸ್ಕೂಲ್ ಕಲ್ಪನಾ, ಅವರಿಗೆ ಮಸ್ತ್ ಇಂಟೆಲಿಜೆಂಟ್, ಅವರಿಗೆ ಮಸ್ತ್ ಡಲ್ ಇದಾಗ ಒಂದು ಪ್ರಿವಿಯಸ್ ಲೈಫ್. ಏಕೆಂದ್ರೆ ಭಗವದ್ಗೀತೆಯಲ್ಲಿ 15.15 ಹೇಳಿದಂತೆ ಅಂತ ಬುದ್ಧಿಶಕ್ತಿ ಬೆಳವಣಿಗೆ ಹಿಂದೆ ಭಗವಂತನ ನಿಯಂತ್ರಣವಿದೆ. ಸರ್ವಸ್ಯ ಮೃತಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನೋ ಅಪೋಹನಂಶ ಭಗವಂತ ಅನ್ಪೇರಿ. ಈ ಮೆಮೊರಿ ಯಾನೆ ಕೊರ್ಪಿನಿ, ಈ ರಿಮೆಂಬರೆನ್ಸ್ ಯಾನೆ ಕೊರ್ಪಿನಿ, ಫೊಗೆಟ್ಫುಲ್ನೆಸ್ ಯಾನೆ ಕೊರ್ಪಿನಿ, ಮೂಜಿಲ ಎನ್ನಡದೆ ಬರ್ತೀನಿ ಭಗವಂತ ಅನ್ಪೇರಿ. ಪರಮಾತ್ಮನಾಗಿ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿದ್ದು ನೆಲೆಸಿದ್ದಾನೆ. ಅವನಿಂದಲೇ ವ್ಯಕ್ತಿ ಸ್ಮರಣಶಕ್ತಿ, ಜ್ಞಾನ ಮತ್ತು ವಿಸ್ಮೃತಿಗಳು ಉಂಟಾಗುತ್ತವೆ. ಮತ್ತ ಸ್ಮೃತಿ ಜ್ಞಾನೋ ಅಪೋಹನಂಶ. ಭಗವಂತನ ಅನುಗ್ರಹದಿಂದ ಒಬ್ಬ ವ್ಯಕ್ತಿ ಇಂದಿನ ಕ್ರಿಯೆಗಳನ್ನೆಲ್ಲ ಸ್ಪಷ್ಟವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು. ಅವರಿಗಾಗಿ ಎಡ್ಡೆ ನೆನಪು ಹೆಂಚ ಬರ್ತೀನಿ ಒಂದು ಭಗವಂತನ ಅನುಗ್ರಹ. ಇತರರಿಗೆ ಅದು ಸಾಧ್ಯವಾಗದೆ ಹೋಗಬಹುದು. ದೈವಾನುಗ್ರಹದಿಂದ ಒಬ್ಬನು ಅತಿಶಯ ಬುದ್ಧಿವಂತನಾಗಿದ್ದರೆ ಮತ್ತೊಬ್ಬನು ಅದೇ ದೈವ ನಿಯಂತ್ರಣದಿಂದ ಮೂರ್ಖನಾಗಿರುತ್ತಾನೆ. ಅವರಿಗೆ ಮಸ್ತ್ ಇಂಟೆಲಿಜೆಂಟ್ ಉಪಯೋಗ, ಅವರಿಗೆ ಮೂರ್ಖೆ ಉಪಯೋಗ, ಒಂದೆಂಚ ಭಗವಂತನ ಅನುಗ್ರಹ. ಆದ್ದರಿಂದ ಭಗವಂತ ದಿಯಾಂಪತಿ, ಬುದ್ಧಿಯ ಪ್ರಭು. ಬುದ್ಧಿ ಲಾಯರ್ದೆ ಬರ್ತೀನಿ ಭಗವಂತರು. ಎಸ್, ಬದ್ಧಾತ್ಮರು ಲೌಕಿಕ ಜಗತ್ತಿನ ಪ್ರಭು ಆಗಲು ಏನಾಗುತ್ತಾರೆ. ನಮ್ಮ ಮಿಸ್ಟಿಕ್ ಎಂಚನ ನಂಗೆ ಪ್ರಭು ಅವಳು, ಮಾಸ್ಟರ್ ಅವಳು, ನಮ್ಮ ಮಾಸ್ಟರ್, ನಮ್ಮ ಸರ್ವೆಂಟ್. ಪ್ರತಿಯೊಬ್ಬನು ತನ್ನ ಅತಿ ಹೆಚ್ಚಿನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಲೌಕಿಕ ಪ್ರಕೃತಿಯ ಮೇಲೆ ಆಧಿಪತ್ಯವನ್ನು ಸಾಧಿಸಲು ಪ್ರಯತ್ನಿಸ್ತಾನೆ. ಈ ಮೆಟೀರಿಯಲ್ ನೇಚರ್, ಲೌಕಿಕ ಪ್ರಕೃತಿ ಬನ್ನ ಮೆಟೀರಿಯಲ್ ನೇಚರ್ ನಿತ್ತಮಿತ್ತ ನಮ್ಮ ಯಜಮಾನ ಬಂದಿರಬಹುದಿಲ್ಲ ಮಾತೇ ಅಲ್ಲ ಬದ್ಧ ಜೀವನಗಳು. ಬದ್ಧಾದ ಈ ಬುದ್ಧಿಯು ದುರುಪಯೋಗವನ್ನು ಹುಚ್ಚುತನವೆಂದು ಕರೆಯುತ್ತಾರೆ. ನೆಕ್ ಬಂದಿನಿ ಮರಳು ಬಂದ್ಪೇರು. ನಮ್ಮ ಭೌತಿಕ ನೆಟ್ ಪ್ರಕೃತಿ ನಮ್ಮ ಮಾಸ್ಟರ್ ಯಾರು? ಮಾಸ್ಟರ್ ಕೃಷ್ಣೆ. ಲೌಕಿಕದ ಬಿಗುಮಿಷ್ಟಿಯಿಂದ ಬಿಡುಗಡೆ ಪಡೆಯಲು ವ್ಯಕ್ತಿಯು ತನ್ನ ಸಂಪೂರ್ಣ ಬುದ್ಧಿಯನ್ನು ವಿನಿಯೋಗಿಸಬೇಕು. ಬುದ್ಧಿ ನಮ್ಮ ಕೃಷ್ಣನ ಸೇವೆಗೆ ಅಪ್ಲೈ ಮಾಡ್ಬೋದು. ಆದರೆ ಬದ್ಧಾತ್ಮನು ಕೇವಲ ಉಚಿತನ ತನ್ನ ಪೂರ್ಣ ಶಕ್ತಿ ಮತ್ತು ಬುದ್ಧಿಯನ್ನು ಇಂದ್ರಿಯಗಳ ದೃಷ್ಟಿಗಾಗಿ ತೊಡಗಿಸ್ತಾನೆ. ನಮ್ಮ ಇಂದ್ರಿಯ ದೃಷ್ಟಿಗಾಗ್ತದೆ, ನಮ್ಮ ಭಗವಂತನ ಇಂದ್ರಿಯದ ಮೆತ್ತು ನಮ್ಮ ಯೂಸ್ ಮಾಡ್ಬೋದು ಬುದ್ಧಿನ. ಆನ ಬದ್ಧ ಜೀವಿತ ಅನ್ಪೆ ಆಯನ ಪುಸ್ತಕಕ್ಕೋಸ್ಕರ ಯೂಸ್ ಮಾಡ್ಪೆ. ಜೀವನದ ಈ ಗುರಿಯನ್ನು ಸಾಧಿಸೋಕ್ಕಾಗಿ ಅವನು ಬುದ್ಧಿಪೂರ್ವಕವಾಗಿ ಎಲ್ಲ ಬಗೆಯ ಕೆಟ್ಟ ಕೆಲಸವನ್ನು ಮಾಡ್ತಾನೆ. ಅದಕ್ಕೋಸ್ಕರ ನಮ್ಮ ಕೆಟ್ಟ ಕೆಲಸ ಮಾಡ್ತಾನೆ. ಕೆಟ್ಟ ಕೆಲಸದಾಯ ಬಂದಾಗ ನಮ್ಮ ಇಂದ್ರಿಯ ನಮ್ಮ ಖುಷಿಗೋಸ್ಕರ ನಮ್ಮ ಯೂಸ್ ಮಾಡೋದಿಲ್ಲ, ಭಗವಂತನ ಖುಷಿಗೋಸ್ಕರ ಆಗ್ತದೆ. ಇದರ ಪರಿಣಾಮ ಅಂದ್ರೆ ಕಟ್ಟಿಲ್ಲದ ಪೂರ್ಣ ಸ್ವಾತಂತ್ರ್ಯ ಜೀವನವನ್ನು ಸಾಧಿಸುವ ಬದಲು ಹುಚ್ಚು ಬದ್ಧಾತ್ಮನು ನಾನಾ ಬಗೆಯ ಲೌಕಿಕ ಆಯಗಳ ಬಂಧನದಲ್ಲಿ ಮತ್ತೆ ಸಿಡುಕುತ್ತಾನೆ. ನಂಗೆ ಪೂರ್ಣ ಸ್ವಾತಂತ್ರ್ಯ ಇಜ್ಜಿ ದಯವನ್ನು ನಮ್ಮ ಕೆಟ್ಟ ಕೆಲಸ ಮಾಡೋದಿಲ್ಲ. ಕೆಟ್ಟ ಕೆಲಸ ಬಂದಾಗ ಇಂದ್ರಿಯನು ನಮ್ಮ ಸ್ವಂತ ಯೂಸ್ ಮಾಡೋದಿಲ್ಲ. ಭಗವಂತನ ಸೇವೆಗೆ ನಮ್ಮ ಏಪಿ ಯೂಸ್ ಮಾಡ್ಬೋದು, ಅವಾಗ ನಂಗೆ ಸ್ವತಂತ್ರ ಸಿಕ್ಕೊಂಡು. ಲೌಕಿಕ ಅಭಿಜ್ಞಾನದಲ್ಲಿ ನಾವು ಕಾಣುವುದೆಲ್ಲ ಭಗವಂತನ ಸೃಷ್ಟಿ, ಪ್ರತಿಯೊಂದಿಲ್ಲ ಭಗವಂತ ನಮ್ಮ ನಾಲೆಜ್. ಆದ್ರಿಂದ ಬ್ರಹ್ಮಾಂಡಗಳೆಲ್ಲದಲ್ಲಿರುವ ಪ್ರತಿಯೊಂದಕ್ಕೂ ನಿಜವಾದ ಒಡೆಯ ಅವನೇ, ಒಡೆಯಾಯ ಮಾಸ್ಟರಾಯ ನಮಾತ್. ಬದ್ಧಾತ್ಮನ ಭಗವಂತ ನಿಯಂತ್ರಣದಲ್ಲಿ ಈ ಲೌಕಿಕ ಸೃಷ್ಟಿಯ ಕಿಂಚಿದಂಶವೊಂದನ್ನು ಅನುಭವಿಸಬಹುದು. ನಂಗೆ ಈ ಸೃಷ್ಟಿದ ಎಲ್ಲಿಯ ಅಂಶ ನಂಗೆ ಅನುಭವಿಸಬಹುದು, ಮಾತಾ ಅನುಭವಿಸರ ಅಭಿಷೇಕ ಅವಳು ನಮ್ಮ ಲಿಮಿಟೆಡ್ ಅನುಭವ. ಆದರೆ ಸ್ವಯಂ ಪರಿಪೂರ್ಣತೆಯಿಂದಲ್ಲ, ಸ್ವಯಂ ಪರಿಪೂರ್ಣ ಕೃಷ್ಣ ಮಾತ್ರ. ಇದು ಈಶೋಪನಿಷದ ಉಪದೇಶ. ಈಶಾವಾಸ್ಯಮಿದ ಸರ್ವ ಯತ್ಕಿಂಚ ಜಗತ್ತ ಜನದ ತೇನ ತಕ್ತಿಯನ ಭುಂಜಿತ ಮಾಗೃಢ ಶ್ರೀಧನ. ನೀಡುವ ಅಂದ್ರೆ ಜಗದೀಶ ನೀಡುವ ವಸ್ತುಗಳಿಂದಲೇ ವ್ಯಕ್ತಿಯು ಸಂತುಷ್ಟನಾಗಬೇಕು. ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಎಂಚ ಬಂದಾಗ ಭಗವಂತ ಕೊಡ್ತೀನಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ. ವ್ಯಕ್ತಿ ಇನ್ನೊಬ್ಬನ ಪಾಲಿನ ಲೌಕಿಕ ಸ್ವತ್ವಗಳ ಮೇಲಿನ ಆಕ್ರಮಣ ಮಾಡಲು ಪ್ರಯತ್ನಿಸುವುದು ಕೇವಲ ಹುಚ್ಚುತನ ಅಷ್ಟೇ. ಪನ್ನಗ ಪಿರೋರಿಯನ ಈಶೋಪನ ಶ್ಲೋಕ ಬಂದ್ಬಿ ನಮ್ಮ ನಂಗೆ ಏತ್ ಬಂದು ಆತ ನಮ್ಮ ಸ್ಯಾಟಿಸ್ಫೈ ಅವರಿಗೆ ಪಿರೋರಿಯನ್ ಇಡತ್. ಎಸ್, ಓಕೆ. ಬ್ರಹ್ಮಾಂಡದ ಒಡೆಯನಾದ ಭಗವಂತ ಬದ್ಧಾತ್ಮನ ಮೇಲಿನ ತನ್ನ ಅವಾಜಿಗರಣಿಂದ ಸ್ವಶಕ್ತಿಯಿಂದ ಆತ್ಮಮಯ ಬದ್ಧಾತ್ಮನಿಗೆ ತನಗೂ ಇರುವ ಶಾಶ್ವತವನ್ನು ಪುನಃ ಸ್ಥಾಪಿಸಲು ಅವತರಿಸ. ಭಗವಂತ ಬರ್ಪಿಂದ ಬಂದಾಗ ನಮ್ಮ ಮೇಲೆ ನಮ್ಮ ಮಿತ್ತು ಕೃಪೆ. ಅವನ ನಿಯಂತ್ರಣದಲ್ಲಿ ಒಂದು
ಪರಿಮಿತಿಯಲ್ಲಿ ಮಾತ್ರ ಸುಖ ಅನುಭವವನ್ನು ಪಡೆಯುತ್ತೇವೆಂಬ ಹುಸಿ ಹೆಗ್ಗಳಿಕೆ ಬದಲು ಅವನಿಗೆ ಸಂಪೂರ್ಣ ಶರಣಾಗಬೇಕೆಂದು ಅವನು ಎಲ್ಲರಿಗೂ ಉಪದೇಶಿಸುತ್ತಾನೆ. ಭಗವಂತ ಎಂಜಮನ್ನಗ ನಮ್ಮ ಲಿಮಿಟೆಡ್ ಈ ಸುಖ ಚಪಲ ಸುಖ ಬುಡ್ದು ನಮ್ಮ ದಾದ ಅನ್ಬೋಡು ಭಗವಂತ ಪೂರ್ತಿ ಶರಣಾಗತ ಅವಳಿಗೆ. ಹಾಗೆ ಅವನು ಅವತರಿಸಿದಾಗ ಉಪಭೋಗದಲ್ಲಿ ತನ್ನ ಸಾಮರ್ಥ್ಯವೆಷ್ಟು ಹೀರಿದೆಂಬುದನ್ನು ಅವನು ತೋರಿಸುತ್ತಾನೆ. ಉದಾಹರಣೆಗೆ 16,000 ಹೆಂಡತಿರ ಏಕಕಾಲದ ಮದುವೆಯಾಗಿ ಅವನ ಭೋಗ ಸಾಮರ್ಥ್ಯ ಪ್ರದರ್ಶಿಸ್ತಾನೆ. ನಂಗೆ ಒಂಜಿ ಬಡಿದಿನ ಸರಿಯಾದ ದೇವರ ಭಗವಂತ 14,000 ಪನಗ ಒಂದು ದೇವರಿಂದ ತುಜಿಪಾವೆ ಬದ್ದಾತ್ಮನು ಒಬ್ಬಳು ಹೆಂಡತಿಯ ಗಂಡನಾಗಿ ಬಹಳ ಗರ್ವ ಪಡುತ್ತಾನೆ. ಆದ್ರೆ ಭಗವಂತ ಇದನ್ನು ನೋಡಿ ನಗುತ್ತಾನೆ. ನಮ್ಮ ಒಂಜಿ ಬಡಿದಿನ ಬದ ನಮ್ಮ ಎಸ್ ಎನ್ನ ಬಡಿದಿ ಯಾನಲ್ಲಿ ತಗೊಂದಿಲ್ಲ ಭಗವಂತ ನೆಕ್ ತಿಲ್ಪು ನಾವೇ 14,000 ಪುಂಜ ಬಡಿದಿನಾಗ್ಲಿ ತಗೊಂದಿಲ್ಲ. ನಿಜವಾದ ಪತಿ ಯಾರೆಂದು ಬುದ್ಧಿವಂತನಾದವನು ಮಾತ್ರ ಅರಿಯಬಲ್ಲ. ನಿಜವಾದ ಪತಿ ಕೃಷ್ಣೆ ದೇವನಾಯ 14,000 ಜನಗಳು ತನ್ನ ಸೃಷ್ಟಿಯ ಎಲ್ಲಾ ಸ್ತ್ರೀಯರಿಗೂ ಈ ಭಗವಂತನೇ ಪತಿ. ಆದರೆ ಭಗವಂತನ ಅಧೀನದಲ್ಲಿರುವ ಬದ್ಧಾತ್ಮ ಒಬ್ಬಿಬ್ಬರು ಪತ್ನಿಯರ ಪತಿಯಾಗಿ ಹೆಮ್ಮೆ ಪಡುತ್ತಾನೆ. ಈ ಶ್ಲೋಕದಲ್ಲಿ ಪ್ರಸ್ತಾವವಾಗಿರುವ ಅನೇಕ ಬಗೆಯ ಪತಿಯಂದಿರ ಎಲ್ಲ ಅರ್ಹತೆಗಳು ಭಗವಾನ್ ಶ್ರೀಕೃಷ್ಣನ ಕುರಿತು ಹೇಳಲಾಗಿದೆ. ಅದನ್ನು ಶುಕಮುನಿಗಳು ಯದುವಂಶದ ಪತಿ ಮತ್ತು ಗತಿಯ ಬಗ್ಗೆ ವಿಶೇಷವಾಗಿ ಪ್ರಸ್ತಾವಿಸಿದ್ದಾರೆ. ಶುಕಮುನಿಗೆ ಗೊತ್ತುಂಡು ನಿಜವಾದ ಪತಿ ಕೃಷ್ಣ ಎಂದು. ಯದುವಂಶದ ಸದಸ್ಯರು ಭಗವಾನ್ ಕೃಷ್ಣನೇ ತಮ್ಮ ಸರ್ವಸ್ವವನ್ನು ತಿಳಿದಿದ್ದರು. ಭೂಮಿಯಲ್ಲಿ ಭಗವಾನ್ ಕೃಷ್ಣ ತನ್ನ ದಿವ್ಯ ಲೀಲೆಗಳನ್ನು ಮುಗಿಸಿದ ಬಳಿಕ ಯದುವಂಶೀಯರು ಅವನ ಬಳಿಗೆ ಹಿಂದಿರುಗಲು ಉದ್ದೇಶಿಸಿದರು. ತದಗುಮಾನಗ ಯದುವಂಶದ ಗುಲ್ಮಾತ ಅಕುಲು ಲಡೆ ಮುಂದೆ ಬಂದಾಗ ಒಂದು ಭಗವಂತನ ಪ್ಲಾನ್ ಅಕುಲು ಭಗವಂತನೊಟ್ಟಿಗೆ ಕೃಷ್ಣೆ ಇಮಿಡಿಯೇಟ್ ಲೀಲೆ ಮುಗಿದು ಪೋಪೆ ಯದುವಂಶದ ಅಕುಲು ನನ್ನ ಹೆಂಗ್ ಮುಳುವಂತು ಜಾಂದ್ ಅಕುಲ ಭಗವಂತನ ಲೀಲೆ ಪಾರ್ಟಿಸಿಪೇಟ್ ಮಾಡ್ಬೋದು. ಯದುವಂಶ ಸದಸ್ಯರು ಭಗವಂತನ ಧಾಮಕ್ಕೆ ಹಿಂದಿರುಗಬೇಕಾಗಿತ್ತು. ಆದ್ದರಿಂದ ಭಗವಂತನ ಇಚ್ಛೆಯಿಂದ ಅವರೆಲ್ಲ ನಾಶವಾದರು. ಒಂದು ಭಗವಂತನ ಇಚ್ಛೆ. ಯದುವಂಶದ ನಾಶವು ಭಗವಂತನ ಸೃಷ್ಟಿಯಾದ ಒಂದು ಲೌಕಿಕ ಪ್ರದರ್ಶನವಷ್ಟೇ. ಹಂಗ ತೋಜಿ ನಾವು ಲೌಕಿಕ ಅಂಡ್ ಆಕ್ಚುಲಿ ನೆತ್ತೆ ಪಿರೌಡು ಆಧ್ಯಾತ್ಮಿಕ ರೀಸನ್ ಉಂಟು. ವಾಸ್ತವವಾಗಿ ಭಗವಂತ ಮತ್ತು ಯದುವಂಶದ ಸದಸ್ಯರೆಲ್ಲ ಶಾಶ್ವತ ಸಂಗತಿ ಅಕು ಮಾತ್ರ ಇಟರ್ನಲ್ ಅಸೋಸಿಯೇಟ್ಗೆ ಕೃಷ್ಣ ಬನ್ನ ಕೃಷ್ಣನ ಇಟರ್ನಲ್ ಅಸೋಸಿಯೇಟ್ ಬರ್ಪೀನಿ ಎಂಚ ಬನ್ನ ಪ್ರಧಾನಮಂತ್ರಿ ಬನ್ನ ಗಾಯನ ಮಾತ ದದನ್ಪಿನಿ ವೈಟ್ ಕ್ಯಾಟ್ಸ್ ಬ್ಲ್ಯಾಕ್ ಕ್ಯಾಟ್ಸ್ ಮುಗುಲ್ ಮಾತ ಬರ್ಪೇರು ಆಯನ ಅಂಚೆನೆ ಭಗವಂತ ಬನ್ನಾಗ ಮಾತ ಆಯನ ಅಸೋಸಿಯೇಟ್ ಬರ್ಪೇರು ಅಂಚ ಯದುವಂಶದ ಮಾತ ಆಯನ ಅಸೋಸಿಯೇಟ್. ಅದನ್ನ ಭಗವಂತನ ಎಲ್ಲ ಭಕ್ತರಿಗೆ ಮಾರ್ಗದರ್ಶ. ಇಂಥ ಭಗವಂತನ ಶುಕಮುನಿಗಳು ಪ್ರೇಮ ಭರಿತ ಭಾವನೆಗಳನ್ನು ಗೌರವ ಸಮರ್ಪಿಸಿದ್ದಾರೆ. ಅಂಚಿಂತ ಭಗವಂತ ಜ್ಞಾನ ಅಡ್ಡಬರುವುದಿಲ್ಲ. ಶುಕಮುನಿ ಬಂದ್ಬೇಕು. ಎಸ್ ಹರೇ ಕೃಷ್ಣ.